ತಲಪಾಡಿ ಟೋಲ್ ಗೇಟ್ ದ ಉಲಾಯಿಡ್ದು ಉಲಾಯಿಗ ಕಾಸ್ ಮಲ್ಪೆರಂದು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ಹರ್ಷದ್ ವರ್ಕಾಡಿ ಪುದರಡು ವಾಟ್ಸಪ್ ಸುದ್ದಿಯಾಯಿನ ಆಡಿಯೋ ಸತ್ಯಗು ದೂರಾಂದ್ ಬಿಜೆಪಿ ಮಂಜೇಶ್ವರ ಕಾರ್ಯಂತಿರು ಬಿಎಂ ಆದರ್ಶ್ ಪಂತರ್. ಬಿಜೆಪಿ ಮಂಜೇಶ್ವರದ ಕಾರ್ಯಂತಿರು ಬಿಎಂ ಆದರ್ಶ್ ಕುಡ್ಲದ ಪತ್ರಿಕಾ ಭವನಡು ಸೋಮವಾರ ಸುದ್ದಿ ಕುಟ್ಟಡು ಪಾತಿರ್ದು ಖಾಸಗಿ ಟಿವಿ ಚಾನೆಲ್ದ ಕಾರ್ಯಕ್ರಮಟ್ಟು ಚರ್ಚೆಡು ಪಾಲ್ದಿತ್ತೊನ್ನಗ ತಲಪಾಡಿ ಟೋಲ್ ಗೇಟ್ ಬಗೆಟ್ ಪಂಡಿನ ನಕಲು ಹೋರಾಟಗಾರರು ಹೋರಾಟದ ಸಾರಥಿಯಾದ ಟೋಲ್ ಸಂಸ್ಥೆದ ಕಾಸ್ತೆ ತೊನ್ವೆರಿಂದ ಪನ್ಪನ ಪಾತ್ರ ಭಾರಿ ಚರ್ಚೆಗೆ ಕಾರಣ ಆದಿತ್ತು. ನೇಡ್ದು ನಿಷ್ಠೆದ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ಹರ್ಷಾದ್ ವರ್ಕಾಡಿಯರಿಗೆ ಕಪ್ಪು ಹೊಟ್ಟಾತನು. ಆ ಚರ್ಚೆಡ ಪಾಲ್ದಿತ್ತುನ್ನ ಹರ್ಷಾದ್ ವರ್ಕಾಡಿ ಪುದರಡು ಆಡಿಯೋ ಸುದ್ದಿ ಆದಿತ್ತು. ಒಂದು ಸತ್ಯಗೂ ದೂರ ಏರಾ ತಿರ್ಗದು ಆಡಿಯೋ ಮಲ್ತಿನೇನು ತಾನು ಸತ್ಯಾಂದಿ ಎನ್ನದಿತ್ತೆ ಉಂಡಾಯಿನ ಪರಮೋಸಗೂ ಬೇಜಾರು ತೆರಿಪಾದೇನ್ ಪಂಡಿರು. ಆ ಆಡಿಯೋ ಸತ್ಯ ಎಂಬುದಾಗಿ ತಿಳಿದು ಅಂದು ಚರ್ಚೆಯಲ್ಲಿ ಅದನ್ನು ಸಮರ್ಥಿಸಿದ್ದೆ. ಆದರೆ ಹರ್ಷಾದ್ ವರ್ಕಾಡಿ ಅವರು ನಂತರ ಮನವರಿಕೆಯನ್ನು ಮಾಡಿಕೊಟ್ಟು ಅದೇ ರೀತಿಯಲ್ಲಿ ಹರ್ಷಾದ್ ವರ್ಕಾಡಿ ಅವರ ಸಾಮಾಜಿಕ ಹೋರಾಟದ ಬಗ್ಗೆ ತಿಳಿದಂತ ನಾನು ಹರ್ಷಾದ್ ವರ್ಕಾಡಿ ಅವರಲ್ಲಿ ಈ ವಿಚಾರವಾಗಿ ಸಮಗ್ರವಾಗಿ ಚರ್ಚಿಸಿದ್ದೇನೆ ಹಾಗೂ ಹರ್ಷಾದ್ ವರ್ಕಾಡಿ ಅವರಲ್ಲಿ ಖೇದವನ್ನು ವ್ಯಕ್ತಪಡಿಸಿ ನಮ್ಮಲ್ಲಿ ಉಂಟಾದಂತಹ ಭಿನ್ನಾಭಿಪ್ರಾಯಗಳಿಗೆ ನಾನು ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ನಾವು ಮುಕ್ತಾಯವನ್ನು ಆಡಿದ್ದೇವೆ. ಮುಂಬರುವ ದಿನಗಳಲ್ಲಿ ನಾಡಿನ ಏಳಿಗೆಯಾಗಿ ಜತೆಯಾಗಿ ನಾವು ಹೋರಾಟವನ್ನು ಕೈಗೊಳ್ಳುವಂತಹ ನಿರ್ಧಾರವನ್ನು